ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ದ್ರೌಪದಿ ಮುರ್ಮು ಅವರಿಗೆ ಕರಾವಳಿಯ ಗಂಡುಕಲೆ ಯಕ್ಷಗಾನದ ಮೂಲಕ ಅಭಿನಂದಿಸಿದ ವಿಡಿಯೋವೊಂದು ಸದ್ಯ ಕರಾವಳಿಯಾದ್ಯಂತ ಸಾಮಾಜಿಕ ಜಾಲತಾಣದ ಮೂಲಕ ವೈರಲ್ ಆಗುತ್ತಿದೆ. ಸಾಹಿತಿ ಅರವಿಂದ ಚಿಪ್ಲೂನ್ಕರ್ ಸಾಹಿತ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಾಲ್ನೋಡು ನಿವಾಸಿ ಯಕ್ಷಗಾನ ಯುವ ಭಾಗವತರಾದ ಚಿಂತನಾ ಹೆಗಡೆ ರಾಗ ಸಂಯೋಜಿಸಿ ಬಡಗುತಿಟ್ಟು ಯಕ್ಷಗಾನ ಶೈಲಿಯಲ್ಲಿ ಹಾಡಿರುವ ಪದ್ಯ ಸದ್ಯ ವೈರಲ್ ಆಗಿದೆ. ಚಿಂತನಾ ಹೆಗಡೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಮಾಲ್ಕೋಡಿನ ಯಕ್ಷ ಕಲಾವಿದ ಉದಯ್ ಹೆಗಡೆ ಅವರ ಎರಡನೇ ಪುತ್ರಿ. ಕವಲಕ್ಕಿ ಸುಬ್ರಹ್ಮಣ್ಯ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿನಿಯಾಗಿರುವ ಚಿಂತನಾ ಹೆಗಡೆಗೆ ತಂದೆಯೇ ಯಕ್ಷಗುರು. ತಂದೆ ಬಯಲಾಟ ಮೇಳದಲ್ಲಿ ತಿರುಗಾಟ ಮಾಡುವ ಮೂಲಕ ಹೆಸರುವಾಸಿಯಾಗಿದ್ದು, ಮಗಳು ಚಿಂತನಾ ಡೇರೆ ಮೇಳಗಳಲ್ಲಿ ಅತಿಥಿ ಕಲಾವಿದೆಯಾಗಿ ಕಾಣಿಸಿಕೊಳ್ಳುತ್ತಿದ್ದಾಳೆ. ಸದ್ಯ ಈಕೆಯ ವಿಡಿಯೋ ವೈರಲ್ ಆಗಿದ್ದು, ಈಕೆಯ ಸುಶ್ರಾವ್ಯ ಯಕ್ಷಗಾನ ಭಾಗವತಿಕೆಗೆ ಎಲ್ಲರೂ ತಲೆ ತೂಗುತ್ತಿದ್ದಾರೆ. ಹೆಜ್ಜೆ ಇಟ್ಟಿಯಳು ದ್ರೌಪದಿ, ಹೆಜ್ಜೆ ಇಟ್ಟಿಗಳು ದ್ರೌಪದಿ, ರಾಷ್ಟ್ರಪತಿಯ ಭವನದಲ್ಲಿ ಭಾರತ ಮಹಾಭಾರತವಾಗಲಿ, ಧರ್ಮರಾಯನ ನ್ಯಾಯಾಂಗ ಸಂವಿಧಾನವಿಹುದು, ಭೀಮ ಬಲದ ಸೇನಾ ಬಲವಿಹುದು, ಅರ್ಜುನನ ಚತುರ ಶಾಸಕಾಂಗವಿಹುದು, ನಕುಲ ಸಹದೇವರ ಕಾರ್ಯಾಂಗವಿಹುದು, ಮೇಧಾವಿ ಮಾಧವನ ಚತುರ ಸಾರಥ್ಯವಿಹುದು, ಮೇಧಾವಿ ಮಾಧವನ ಚತುರ ಸಾರಥ್ಯವಿಹುದು, ಹೆಜ್ಜೆ ಇಟ್ಟಿಗಳು ದ್ರೌಪದಿ, ಭಾರತ ಮಹಾಭಾರತ ಆಗಲಿ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿಂತನಾ ಹೆಗಡೆ ಮಾಳ್ಕೋಡ್ ಯಕ್ಷಪಲ್ಲವಿ ಟ್ರಸ್ಟ್ ಮಾಳ್ಕೋಡ್ ಯಕ್ಷಗಾನ ಮೇಳದಲ್ಲಿ ಕಳೆದ 5 ವರ್ಷಗಳಿಂದ ಭಾಗವತಿಕೆಯನ್ನ ಮಾಡ್ತಾ ಬಂದಿದ್ದೇನೆ. ನಿನ್ನೆ ತಿಂಗಳ ವಿಕ್ರಮಾರ್ಜುನ್ ಹೆಗಡೆಯವರು ನಮ್ಮ ಈಗಿನ ನೂತನ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುಜಿಯವರ ಬಗ್ಗೆ ಅರವಿಂದ್ರವರು ರಚಿಸಿದ ಸಾಹಿತ್ಯವನ್ನು ಕಳುಹಿಸಿಕೊಟ್ರು. ನಾನು ಅದನ್ನ ನಮ್ಮ ತಂದೆಯವರಾದ ಹಾಗೂ ಯಕ್ಷಗಾನ ಗುರುಗಳಾದ ಶ್ರೀ ಉದಯ್ ಹೆಗಡೆ ಮಾಳ್ಕೋಡ್ರವರ ನಿರ್ದೇಶನದಲ್ಲಿ ನಾನು ಯಕ್ಷಗಾನ ಶೈಲಿಯಲ್ಲಿ ಹಾಡಿ ಸ್ವಾಗತಿಸಿದ್ದೇನೆ. ಏನಾದರೂ ತಪ್ಪುಗಳಿದ್ದರೆ ನನ್ನನ್ನು ಕ್ಷಮಿಸಿ, ಹರಸಿ ಹಾರೈಸಿ.